ನಮಗೆಲ್ಲ ಇವತ್ತು ಎರಡು ಜಿಲ್ಲೆಗಳಲ್ಲಿ ಪುತ್ತೂರು ಅಂತ ಹೇಳಿದರೆ ಈಗ ಬಹಳಷ್ಟು ವಿಶೇಷವಾದ ಸ್ಥಾನಮಾನ ಇಡೀ ರಾಜ್ಯ ಮಟ್ಟದಲ್ಲಿ ಇದೆ. ಯಾಕೆ ಅಂತ ಹೇಳಿದರೆ ಇವತ್ತು 2 ಜನ ಶಾಸಕರು ಗೆದ್ದಿರುವಂಥ ಒಂದು ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಯಾರೂ ಗೆಲ್ಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯು ಟಿ ಖಾದರ್ ಮತ್ತು ಅಶೋಕ್ ಕುಮಾರ್ ಅವರು ಗೆದ್ದಿದ್ರೆ ಇವತ್ತು ಯು ಟಿ ಖಾದರ್ ಅವರ ಪಾಲಿಗೆ ಇಡೀ ವಿಧಾನಸಭೆಯನ್ನು ನಿಯಂತ್ರಿಸುವ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನೂ ಸಹ ಬೇಕಾದ ಹಾಗೆ ಆ ವಿಧಾನಸಭೆಯಲ್ಲಿ ಕೇಳಿಸುವಂಥ ಒಂದು ಜವಾಬ್ದಾರಿತವಾದ ಸ್ಥಾನವನ್ನು ವಹಿಸಿಕೊಂಡಂಥ ಯು ಟಿ ಖಾದರ್ ಆದ ನಂತರದ ವಿಚಾರಕ್ಕೆ ನಾನು ಸಂಬಂಧಪಟ್ಟರೆ 2 ಜಿಲ್ಲೆಗಳಲ್ಲಿ ಇವತ್ತು ಯು ಟಿ ಖಾದರ್ ಅವರು ಒಂದು ರೀತಿಯ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ 2 ಜಿಲ್ಲೆಗಳಿಂದ ಇವತ್ತು ಏಕೈಕ ಕಾಂಗ್ರೆಸ್ ಶಾಸಕರಾಗಿರುವಂಥವರು ಶ್ರೀಯುತ ಅಶೋಕ್ ಕುಮಾರ್ ಅವರು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇನೆ. ಮಹಾಲಿಂಗೇಶ್ವರ ಮತ್ತು ನಾವು ನಂಬುವಂಥ ಎಲ್ಲ ಸತ್ಯಗಳು ಅನುಗ್ರಹ ಮಾಡಿದರೆ ಏನು ಬೇಕಾದರೂ ಆದೀತು ಎನ್ನುವಂಥದ್ದು ಪುತ್ತೂರಿನಲ್ಲಿ ಸಾಬೀತಾಗಿದೆ. ಭಾಸ್ಕರ್ ಕೋಡೆಂಬಳರವರು ಹೇಳಿದರು, ಕಾಂಗ್ರೆಸ್ಸಿನ ಒಂದು ಸಭೆಯಲ್ಲಿ ಅಶೋಕ್ ಕುಮಾರ್ ಅವರು ಅಲ್ಲಿ ಕೂತಿದ್ರು ಅಂತ, ಬಂದು ಮುಂದೆ ಕೂತ್ಕೊಳ್ಳಿಲ್ಲ, ಅಲ್ಲಿ ಕೂತಿದ್ರು ಅಂತ. ಈಗ ಎಲ್ಲಿ ಕೂತಿದ್ದಾರೆ ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡಿದರು. ಇಡೀ ಸಭೆಯ ಕೇಂದ್ರ ಸ್ಥಾನದ ಪುತ್ತೂರಿನ ಶಾಸಕರಾಗಿ ಇವತ್ತು ಮಧ್ಯದಲ್ಲಿ ಕೂತಿದ್ದಾರೆ ಅಂತ ಹೇಳಿದರೆ ಇದಕ್ಕೆಲ್ಲ ದೇವರ ಅನುಗ್ರಹದ ಜೊತೆಯಲ್ಲಿ ಈ ಕ್ಷೇತ್ರದ ಜನರ, ಮತದಾರರ, ಕಾರ್ಯಕರ್ತರ, ನಾಯಕರ ಒಗ್ಗಟ್ಟಿನ ಪ್ರದರ್ಶನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷವನ್ನು ಪಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಎಂ ಬಿ ವಿಶ್ವನಾಥ ರೈ ಅವರು, ಅದೇ ರೀತಿ ಡಾಕ್ಟರ್ ರಾಜಾರಾಮರವರು ಕಳೆದ ನಾವು ವಿರೋಧ ಪಕ್ಷದಲ್ಲಿರುವಂಥ ಸಂದರ್ಭದಲ್ಲಿ ಪಕ್ಷ ಸಂಘಟನೆಯನ್ನು ತಮಗೆ ಶಕ್ತಿ ಮೀರಿ ಈ ಒಂದು ಭಾಗದಲ್ಲಿ ಮಾಡಿರುವಂಥ ವಿಚಾರವನ್ನು ಉಲ್ಲೇಖ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹೇಳುವ ಪ್ರಯತ್ನಗಳು ನಮ್ಮಿಂದ ಆಗಿತ್ತು. ನಂತರದ ದಿನಗಳಲ್ಲಿ ಈಗಾಗಲೇ ಉಲ್ಲೇಖ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ, ನಾನು ನೆನಪು ಮಾಡ್ತೇನೆ ಅಷ್ಟೇ. ಸುಮಾರು 14 ಜನ ನಾವು ನಾಮಪತ್ರ ಸಲ್ಲಿಸುವಂಥ ಸಂದರ್ಭಗಳಾಯಿತು. ಒಂದು ಸ್ಥಾನಕ್ಕೆ 14 ಜನ ಸಲ್ಲಿಸುವಂಥ ಸಂದರ್ಭ. ಆ ಸಂದರ್ಭದಲ್ಲೂ ಇವತ್ತು ವಿಶೇಷವಾಗಿ ಎಂ ಬಿ ವಿಶ್ವನಾಥ ರೈ ಅವರನ್ನು ನಾನು ಅಭಿನಂದಿಸಬೇಕು. ಯಾಕೆಂತ ಹೇಳಿದರೆ ಯಾರೇ ಅಭ್ಯರ್ಥಿಯಾಗಿದ್ದರೂ ಅವರನ್ನು ನಾವೆಲ್ಲ ಒಟ್ಟಾಗಿ ಸೇರಿಸಿ ಗೆಲ್ಲಿಸಬೇಕು, ಪುತ್ತೂರಿಗೆ ಕಾಂಗ್ರೆಸ್ಸಿನ ಶಾಸಕರಾಗಬೇಕು ಅಂತ ಹೇಳುವ ಒಂದು ಏಕೈಕ ಚಿಂತನೆಯನ್ನು ಅವರು ಮಾಡಿದ್ದಕ್ಕಾಗಿ ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಮಾಡ್ತೇನೆ. ಯಾಕೆ ಮಾಡ್ತೇನೆ ಅಂತ ಹೇಳಿದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗಿದು ಸಾಧ್ಯವಾಗಲಿಲ್ಲ. ಅಂದರೆ ಯಾರೆಲ್ಲ ನಾವು ಅರ್ಜಿ ಸಲ್ಲಿಸಿದ್ದಾರೆ ಅವರನ್ನೆಲ್ಲ ಒಟ್ಟಿಗೆ ಕೊಂಡೋಗಿ ನಮ್ಮಲ್ಲಿ ಯಾರಿಗಾದರೂ ಆಗ್ಬೋದು, ಕೊಟ್ಟವರಿಗೆ ನಾನು ಗೆಲ್ಲಿಸ್ತೇನೆ ಅಂತ ಹೇಳುವ ಮಾತನ್ನು ಯಾರಿಗೂ ಮಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ವಿಶೇಷವಾಗಿ ಎಂ ಬಿ ವಿಶ್ವನಾಥ ರೈ ಅವರಿಗೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಅದರ ಪ್ರತಿಫಲ ಇವತ್ತು ಪುತ್ತೂರಿನಲ್ಲಿ ಕಾಂಗ್ರೆಸ್ ಗೆದ್ದು ಅಶೋಕ್ ಕುಮಾರ್ ರೈ ಅವರು ಶಾಸಕರಾದರು ಅಂತ ಹೇಳಲಿಕ್ಕೆ ನಾನು ಅಭಿಮಾನದಿಂದ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಒಂದು ಕಡೆ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೆ, ನಾನು 4-5 ಬಾರಿ ನಾನೂ ಆಕಾಂಕ್ಷಿಯಾಗಿದ್ದೆ. ಎಂ ಬಿ ವಿಶ್ವನಾಥ ರೈ ಅವರು ಆಕಾಂಕ್ಷಿಯಾಗಿದ್ದರು, ಇವತ್ತು ಡಾಕ್ಟರ್ ರಾಜಾರಾಮರವರು ಆಕಾಂಕ್ಷಿಯಾಗಿದ್ದರು, ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಆಕಾಂಕ್ಷಿಗಳಾಗಿದ್ದರು, ಎಂ ಎಸ್ ಮೊಹಮ್ಮದ್ರವರು ಆಕಾಂಕ್ಷಿಗಳಾಗಿದ್ದರು. ಉಳಿದಂತೆ ಬೇರೆ ಬೇರೆ ಸುಮಾರು 14 ಜನ ಆಕಾಂಕ್ಷಿಗಳಾಗಿ ಈ ಒಂದು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಾಗಬೇಕು ಅಂತ ಇತ್ತು. ಆದರೆ ಎಲ್ಲ ಕೊನೆಗೆ ನಮ್ಮಲ್ಲಿ ಒಂದು ಮಾತಿತ್ತು, ಅದನ್ನು ನಾವು ಸಭೆಯಲ್ಲೇ ನಿರ್ಣಯ ಮಾಡಿದೆವು. ಅದು ನಾನು ಹೇಳಿದ್ದೆ, ಶಕುಂತಲಾ ಶೆಟ್ಟರು ಹೇಳಿದರು, ಎಂ ಎಸ್ ಮೊಹಮ್ಮದ್ ಹೇಳಿದರು, ಎಂ ಬಿ ವಿಶ್ವನಾಥ ರೈ ಅವರು ಹೇಳಿದರು, ಡಾಕ್ಟರ್ ರಾಜಾರಾಮ್ ಹೇಳಿದರು, ಉಳಿದವರು ಸಹ ಹೇಳಿದರು, ಯಾರಾದರೂ ನಾವು ಅವರನ್ನು ಗೆಲ್ಲಿಸ್ತೇವೆ, ಇದು ನಮ್ಮ ಪ್ರತಿಜ್ಞೆ, ನಮ್ಮ ಕಾರ್ಯಕರ್ತರ ಮುಂದೆ ಹೇಳುವಂಥ ಪ್ರತಿಜ್ಞೆ ಅಂತ. ಆ ಪ್ರತಿಜ್ಞೆಗೆ ಪೂರಕವಾಗಿ ಇವತ್ತು ನಮಗೆ ಅತ್ಯಂತ ಸಂತಸ ಇದೆ. ನಾನೂ ತೀರ್ಮಾನ ಮಾಡಿದೆ, ಯಾವಾಗ ಅಭ್ಯರ್ಥಿತನ ಯಾರಿಗಾಗ್ತದೆ ಅಲ್ಲಿ ತನಕ ನಮ್ಮ ಹೋರಾಟ, ಅಲ್ಲಿ ತನಕ ನಮ್ಮ ಎಲ್ಲ ರೀತಿಯ ಎಲ್ಲಿಗೆಲ್ಲ ಹೋಗುವಂಥದ್ದಿದೆ ಅಲ್ಲಿಗೆಲ್ಲ ಹೋಗುವಂಥದ್ದು, ಎಲ್ಲ ಪ್ರಯತ್ನ, ಎಲ್ಲ ನಾಯಕರನ್ನು ಭೇಟಿ ಆಗುವಂಥದ್ದು. ಯಾವಾಗ ಅಶೋಕ್ ಕುಮಾರ್ ರೈ ಅವರಿಗೆ ಅಭ್ಯರ್ಥಿತನ ಸಿಕ್ಕಿತ ಅಲ್ಲಿಗೆ ನಮ್ಮೆಲ್ಲ ಪ್ರಯತ್ನಗಳನ್ನು ಬಿಟ್ಟು ನಮ್ಮ ಪ್ರತಿಜ್ಞೆ ಏನಿದೆ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ವಿಚಾರ ಏನಿದೆ, ಏನೇ ಕಾರಣಗಳಿದ್ರೂ ಪುತ್ತೂರಿನಲ್ಲಿ ಕಾಂಗ್ರೆಸ್ ಶಾಸಕರು ಬರಬೇಕು, ಜನಸಾಮಾನ್ಯರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು,
ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳುವ ಯೋಜನೆಗಳ ಮೂಲಕ ಇವತ್ತು ಒಗ್ಗಟ್ಟಾಗಿ ಇವತ್ತು ನಾವು ಅಶೋಕ್ ಕುಮಾರ್ ರೈ ಅವರ ಶಕ್ತಿಯಾಗಿ ನಿಂತು ಇಡೀ ಕ್ಷೇತ್ರಕ್ಕೆ ನಾವೆಲ್ಲ ಓಡಾಡಿ ಅವರ ಗೆಲುವಿನಲ್ಲಿ ಒಂದು ರೀತಿಯ ಪ್ರಾಮಾಣಿಕವಾಗಿ ನಾವು ತೊಡಗಿಸಿಕೊಂಡು ಕಾರ್ಯಕರ್ತರು, ಮತದಾರರು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಅಶೋಕ್ ಕುಮಾರ್ ರೈ ಅವರಿಗೆ ಆ ಒಂದು ಸ್ಥಾನ ಭದ್ರವಾಗಿ ಆ ದೊಡ್ಡ ಅಂತರದ ಗೆಲುವಿನ ಮೂಲಕ ಸಿಗುವಂತಾಗಿದೆ ಅಂತ ಹೇಳಲಿಕ್ಕೆ ನಾವೆಲ್ಲ ಇವತ್ತು ಸಂತಸ ಪಡಬೇಕಾಗಿದೆ. ನಾನಿಲ್ಲಿ ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡುವಂಥದ್ದು ಅಶೋಕ್ ಕುಮಾರ್ ರೈ ಅವರು ಶಾಸಕರಾದರು. ಅವರ ಬಗ್ಗೆ ಅನೇಕ ಅಪಪ್ರಚಾರಗಳು ಒಂದು ಕಾಲದಲ್ಲಿ ಆಯಿತು. ಅಭ್ಯರ್ಥಿ ಆಗುವ ತನಕ, ಅಭ್ಯರ್ಥಿ ಆದ ನಂತರ ಏನೇನೋ ಅಪಪ್ರಚಾರಗಳು ಬರುವಂಥದ್ದನ್ನು ನಾವೆಲ್ಲ ಗಮನಿಸಿದ್ದೆವು. ಆಗ ಒಂದು ಕಡೆ ನಮಗೂ ಮತದಾರರಿಗೆ ಒಂದು ರೀತಿಯ ಸಾರ್ವಜನಿಕರಿಗೆ ಒಂದು ರೀತಿಯ ಪ್ರಶ್ನೆಗಳಿತ್ತು. ಅಶೋಕ್ ಕುಮಾರ್ ರೈಗಳು ಹೇಗಪ್ಪ, ಈ ಎಲ್ಲ ಅಪಪ್ರಚಾರಗಳು ಇರಬೇಕು ಅಂದಿದ್ರೆ ಅಶೋಕ್ ಕುಮಾರ್ ರೈ ಅವರು ಹೇಗಿರ್ಬೋದು ಅಂತೇಳಿ. ಆದರೆ ಅದೆಲ್ಲವನ್ನು ನಾವು ಚುನಾವಣೆಯ ಸಂದರ್ಭದಲ್ಲಿ ಅವರ ಜೊತೆಗೆ ಹೋದಾಗ ಅವರ ಮಾತುಗಳು ಎಲ್ಲವನ್ನು ಗಮನಿಸಿದಾಗ ಅಶೋಕ್ ಕುಮಾರ್ ರೈ ಅವರು ಬಹಳ ಒಂದು ರೀತಿಯ ಚಾಣಾಕ್ಷತನದ ಅಂತಂದ್ರೆ ಒಂದು ರೀತಿಯ ಒಳ್ಳೆಯ ನಡತೆಯ ಮೂಲಕ ಈ ಒಂದು ಕ್ಷೇತ್ರದಲ್ಲಿ ಗೆದ್ದು ಬಂದು ಒಳ್ಳೆಯ ಆಡಳಿತವನ್ನು ಕೊಡಬಲ್ಲರು ಅಂತ ಹೇಳುವ ವಿಶ್ವಾಸ ನಮಗೆ ಎಲ್ಲ ಕಡೆಗಳಲ್ಲಿ ಮೂಡಿ ಬಂದಿತ್ತು. ದೇವರ ಅನುಗ್ರಹದಲ್ಲಿ ಚುನಾಯಿತರಾಗಿ ಶಾಸಕರಾದ ನಂತರದ ದಿನಗಳು ಕೇವಲ ಈಗ ಆಗಿರುವಂಥದ್ದು ಕೇವಲ 20 ದಿವಸ. 13ನೇ ತಾರೀಕು ಕೌಂಟಿಂಗ್ ಆಗಿ ಇವತ್ತು 3ನೇ ತಾರೀಕಿನಲ್ಲಿದ್ದೇವೆ. ಕೇವಲ 20 ದಿವಸಗಳಲ್ಲಿ ನಾವು ಗಮನಿಸಿದಾಗ ಅಶೋಕ್ ಕುಮಾರ್ ರೈ ಅವರು ಈ ಕ್ಷೇತ್ರದ ಜನರ ಮನಸ್ಸನ್ನು ಮತ್ತಷ್ಟು ಗೆದ್ದುಕೊಂಡಿದ್ದಾರೆ. ನಾನು ವಿಶೇಷವಾಗಿ ಉಲ್ಲೇಖ ಮಾಡುವಂಥದ್ದು, ನಾವೆಲ್ಲ ಚುನಾವಣೆಯ ಸಂದರ್ಭದಲ್ಲಿ ಬಹಳಷ್ಟು ಭರವಸೆಗಳನ್ನು ಕೊಡ್ತೇವೆ. ಬಿಜೆಪಿಯವರು ಬಹಳ ಭರವಸೆಯನ್ನು ಕೊಡ್ತಾರೆ, ಯಾವುದನ್ನು ಮಾಡಲಿಲ್ಲ. ಇವತ್ತು ಕಾಂಗ್ರೆಸ್ಸಿನವರು ಕೊಟ್ಟಂಥ ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸುವಂಥ ಒಂದು ಪ್ರಯತ್ನದೊಂದಿಗೆ ಅಶೋಕ್ ಕುಮಾರ್ ರೈ ಅವರು ಮಾತಾಡುವಾಗ ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ರು. ನನಗೊಂದು ಅವಕಾಶ ಆದರೆ ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ದೊಡ್ಡ ಚಿಂತನೆಯನ್ನೇ ಅವರು ಮಾಡ್ತಾ ಇದ್ರು. ಬಹಳ ಪ್ರಾಮುಖ್ಯವಾಗಿ ಅವರು ಉಲ್ಲೇಖ ಮಾಡಿರುವಂಥದ್ದು, ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜನ್ನು ತರಿಸ್ತೇನೆ, ಅದು ಏನೇ ಕಷ್ಟ ಆದರೂ ಅದರ ಬಗ್ಗೆ ನಾನು ಗಂಭೀರವಾಗಿ ಪರಿಗಣಿಸ್ತೇನೆ ಅಂತ ಹೇಳುವ ಮಾತನ್ನು ಹೇಳಿದರು. ನನಗೆ ಬಹಳ ಅಚ್ಚರಿಯಾದ್ದು, ಅವರು ಗೆದ್ದು 1-2 ದಿವಸ ಆಗಲಿಲ್ಲ, ಪ್ರಾರಂಭದ ದಿನದಿಂದಲೇ ಅವರ ಯೋಚನೆ ಯಾವುದು ಅಂತ ಹೇಳಿದರೆ, ನಾನು ಕೊಟ್ಟ ಮಾತನ್ನು ಉಳಿಸುವ ಪ್ರಯತ್ನದೊಂದಿಗೆ ಮೆಡಿಕಲ್ ಕಾಲೇಜಿಗೆ ಬೇಕಾದಂಥ ಎಲ್ಲ ಚಟುವಟಿಕೆಗಳನ್ನು ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ಅವರಲ್ಲಿ ಹೇಳ್ತಾರೆ ನನಗೊಂದು ಮೆಡಿಕಲ್ ಕಾಲೇಜ್ ಆಗಬೇಕು ಪುತ್ತೂರಿಗೆ ಅಂತೇಳಿ. ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ಆ ಮಾತನ್ನು ಹೇಳ್ತಾರೆ. ಅದರ ನಂತರ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡ್ತಾರೆ. ಅಲ್ಲಿ ಫೈಲೇ ಇಲ್ಲ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ತಯಾರಿಸಿ ಪುತ್ತೂರಿಗೆ ಯಾವುದೇ ಕಾರಣಕ್ಕೂ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳುವ ಪ್ರಯತ್ನವನ್ನು ಇವತ್ತು ಮಾಡುವುದರ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಮಾದರಿ ಶಾಸಕರು ಅಂತ ಹೇಳುವ ನಿಟ್ಟಿನಲ್ಲಿ ಅವರು ಬೆಳೆದು ಬರ್ತಾರೆ ಅಂತ ಹೇಳುವಾಗ ನಮಗೆಲ್ಲ ಒಂದು ರೀತಿಯ ರೋಮಾಂಚನ. ಯಾಕಂತ ಹೇಳಿದ್ರೆ ನಮ್ಮ ಭರವಸೆ ಹುಸಿಯಾಗಲಿಲ್ಲ. ಅಶೋಕ್ ಕುಮಾರ್ ರೈ ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಕೆಲಸ ಮಾಡ್ತಾರೆ ಅಂತೇಳಿ. ಅದೊಂದನ್ನು ಮಾತ್ರ ಅಲ್ಲ, ಅದರ ನಂತರದ ಪುತ್ತೂರಿನ ಅಭಿವೃದ್ಧಿಯ ವಿಚಾರಕ್ಕೆ ಪೂರಕವಾಗಿ ಅವರನ್ನು ಪರಿಗಣಿಸಿದಾಗ ಇವತ್ತು ಡ್ರೈನೇಜಿನ ಬಗ್ಗೆ ಇರಬಹುದು, ಪುತ್ತೂರಿನ ಮಾಣಿಯಿಂದ ಪುತ್ತೂರು ತನಕದ 4 ರಸ್ತೆಗಳ ಒಂದು ರಸ್ತೆಯ ಕಲ್ಪನೆ ಇರಬಹುದು. ಇವತ್ತು ಪುತ್ತೂರಿಗೆ ಅವಶ್ಯಕವಾಗಿ ಏನಾಗಬೇಕಾಗಿದೆ, ಬಹಳ ಮುಖ್ಯವಾಗಿ ಅವರು ಎಲ್ಲ ಕಡೆಗಳಲ್ಲಿ ನಾವು ಹೇಳ್ತಾ ಬಂದಿದ್ದೆವು, ಅಕ್ರಮ ಸಕ್ರಮದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನು ತರ್ತೇನೆ ಅಂತ ಹೇಳುವ ಮಾತುಗಳನ್ನು ಹೇಳ್ತಾ ಇದ್ರು. 94C ಕಡಿವಾಣವನ್ನು ತರ್ತೇನೆ ಅಂತ ಹೇಳ್ತಾ ಇದ್ದೇನೆ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇವತ್ತು ಜಾಗೃತರಾಗುವಂತ ಎಲ್ಲ ಅಧಿಕಾರಿಗಳು ಇವತ್ತು ನಮ್ಮ ಅಶೋಕ್ ಕುಮಾರ್ ರೈ ಅವರಿಂದ ಎಲ್ಲ ಅಧಿಕಾರಿಗಳು ಇವತ್ತು ಭ್ರಷ್ಟಾಚಾರವನ್ನು ಬಿಡುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಅದು ಪುತ್ತೂರು ಮಾದರಿಯಾದ ಕಾರಣ. ಪುತ್ತೂರಿನಲ್ಲಿ ಇವತ್ತು ಮೊನ್ನೆ ಒಂದು ಸಂದರ್ಭ ಅವರು ಹೇಳ್ತಾ ಇದ್ದಾರೆ, ನನಗೆ ಒಬ್ರು ತಹಶೀಲ್ದಾರ್ ಸಿಗ್ತಾ ಇಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಭ್ರಷ್ಟಾಚಾರವನ್ನು ಮಾಡುವ ಚಿಂತನೆಯನ್ನೇ ಬಿಟ್ಟು ಬರುವುದಿದ್ರೆ ಪುತ್ತೂರಿಗೆ ಬರ್ಬೋದು. ಇವತ್ತು ಅಕ್ರಮ ಸಕ್ರಮ ಇರ್ಬೋದು, 94C ಇರ್ಬೋದು, ಇಂಥ ಕೆಲಸಗಳಿರುವ ಜೊತೆಗೆ ಕಂದಾಯ ಇಲಾಖೆಯ ಅಥವಾ ಯಾವುದೇ ಇತರ ಇಲಾಖೆಯಲ್ಲಿ ಯಾವುದಾದರೂ ಭ್ರಷ್ಟಾಚಾರ ಮಾಡಲಿಕ್ಕೋಸ್ಕರ ಪುತ್ತೂರಿಗೆ ಬರುವುದಿದ್ರೆ ಅದನ್ನು ಬಿಟ್ಟು ಬಿಡಿ ಅಂತ ಹೇಳುವಂಥ ಆದೇಶವನ್ನು ಅವರು
ಸ್ಪಷ್ಟವಾಗಿ ಕೊಡ್ತಾರೆ ಅಂತ ಹೇಳುವಾಗ ಇವತ್ತು ಕಂದಾಯ ಇಲಾಖೆ ಬಹಳ ಚುರುಕಾಗಿದೆ ಅಂತ ಹೇಳುವ ಮಾಹಿತಿಗಳು ಆಗಾಗ ಬರ್ತಾ ಇದೆ. ಏನು ಕೆಲಸ ಆಗಬೇಕು ಅಂತಿದ್ರು ಸಹ ಕರೆದು ಕೇಳಿ ಹೇಳಿ ಮಾಡಿಸುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಅದಕ್ಕೆ ಅಶೋಕ್ ಕುಮಾರ್ ರೈ ಅವರು ಕಾರಣ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು, ಇತರ ಇಲಾಖೆಗಳಿರ್ಬೋದು, ಎಲ್ಲ ಕಡೆಗಳಲ್ಲಿ ಇವತ್ತು ಅಧಿಕಾರಿಗಳು ಜಾಗೃತರಾಗಿದ್ದಾರೆ. ಅದು ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ, ಇನ್ನು ಉಳಿದವರಿಗೆ ಇದು ಮಾನದಂಡವಾಗ್ಲಿಕ್ಕಿದೆ. ಪುತ್ತೂರು ಒಂದು ರೀತಿಯ ಮಾದರಿ ಆಗ್ಲಿಕ್ಕೆ ಇದೆ. ಈ ಜಿಲ್ಲೆಯ, ಈ ರಾಜ್ಯದ ಜನರಿಗೆ ಮಾದರಿಯಾಗುವಂತ ಕ್ಷೇತ್ರ ಇವತ್ತು ಅಶೋಕ್ ಕುಮಾರ್ ರೈ ಅವರ ಮೂಲಕ ಆಗ್ತದೆ ಅಂತ ಹೇಳಿದ್ರೆ ನಾವೆಲ್ಲ ಅಭಿಮಾನ ಪಡಲೇಬೇಕಲ್ವಾ, ನಾವೆಲ್ಲ ಸಂತಸ ಪಡಬೇಕಲ್ವಾ. ಇದನ್ನು ನಾನು ಹೇಳ್ತಾ ಇದ್ದೇನೆ. ಅಶೋಕ್ ಕುಮಾರ್ ರೈ ಅವರು ಕೊಟ್ಟ ಮಾತಿಗೆ ತಪ್ಪದೆ ಮುಂದಿನ ಯೋಜನೆಗಳನ್ನು ಇವತ್ತು ಜನಸಾಮಾನ್ಯರಿಗೂ ನೇರವಾಗಿ ಅವರನ್ನು ಬಂದು ಸಂಪರ್ಕಿಸುವಂತ ಅವಕಾಶದೊಂದಿಗೆ ಕಷ್ಟ ಕಾರ್ಪಣ್ಯದವರಿಗೆ ಬಹಳಷ್ಟು ಸಹಾಯವನ್ನು ಮಾಡಿ ಮುಂದೆ ಅನುಭವ ಇದ್ದು ಮುಂದಿನ ದಿನಗಳಲ್ಲಿ ಅದನ್ನು ರೂಢಿಸುವುದರ ಜೊತೆಗೆ ಒಂದು ಮಾತನ್ನು ಹೇಳಿದರು, ನನ್ನ ಸಂಭಾವನೆ ಏನಿದೆ ಅದು ಎಷ್ಟು ಬೇಕಿದ್ರೂ ಇರಲಿ, ಅದನ್ನು ಸಂಪೂರ್ಣವಾಗಿ ಸಮಾಜ ಸೇವೆಗೆ ನನ್ನ ಅವಧಿಯಲ್ಲಿ ಮುಡಿಪಾಗಿಡುತ್ತೇನೆ ಅಂತ ಹೇಳುವಂತ ಶಾಸಕ ಕರ್ನಾಟಕ ರಾಜ್ಯದಲ್ಲಿದ್ದರೆ ಅದು ಅಶೋಕ್ ಕುಮಾರ್ ರೈ ಅವರು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತಸವನ್ನು ಪಡ್ತೇನೆ. ಯಾರು ಅದನ್ನು ಬಿಟ್ಟು ಕೊಡ್ಲಿಕ್ಕೆ ತಯಾರಿರೋದಿಲ್ಲ. ಆದರೆ ಅದೆಲ್ಲವನ್ನು ಸಮಾಜ ಸೇವೆಗಾಗಿ ನಾನು ಮುಡಿಪಾಗಿ ಇಡ್ತೇನೆ ಅಂತ ಹೇಳುವ ಮಾತನ್ನು ಹೇಳುವುದಲ್ಲದೆ ರಾಜ್ಯದ ಎಲ್ಲ ಶಾಸಕರಿಗೆ ಅವರೊಂದು ರೀತಿಯ ಸಂದೇಶವನ್ನು ಕೊಡ್ತಾರೆ. ಎಲ್ಲರೂ ಮಾಡಿದರೆ ಈ ರಾಜ್ಯದಲ್ಲಿ ಕೋಟ್ಯಾಂತರ ರೂಪಾಯಿಯ ಸಮಾಜ ಸೇವೆ ಒಬ್ಬ ಶಾಸಕರ ಮೂಲಕ ಆಗ್ತದೆ ಅಂತ ಹೇಳುವ ಮಾತನ್ನು ಸಮೇತ ಉಲ್ಲೇಖ ಮಾಡುವಂತ ಯೋಚನೆ ಅವರದ್ದಾಗಿದ್ರೆ ಬಡವರ ಪಾಲಿಗೆ, ಜನಸಾಮಾನ್ಯರ ಪಾಲಿಗೆ ಅವರ ಚಿಂತನೆ ದೊಡ್ಡ ಮಟ್ಟಿಗಿದೆ ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಂಡಂತ ಪುತ್ತೂರು ಕ್ಷೇತ್ರದ ಜನ ಇವತ್ತು ಧನ್ಯತಾ ಭಾವದಿಂದ ಅವರನ್ನು ಅಭಿನಂದಿಸಬೇಕಾಗಿದೆ. ನಾವು ನಿಜವಾಗಿ ಇವತ್ತು ಯಾರೆಲ್ಲ ಮೊನ್ನೆ ಬ್ಯಾಟ್ ಬೀಸಿದ್ದಾರೆ, ಯಾರೆಲ್ಲ ತಾವರೆ ಬಿಡಿಸಿದ್ದಾರೆ, ಅದು ನಮಗೆ ಅಗತ್ಯ ಇಲ್ಲ. ಏನು ಮಾಡಿದ್ರು ಪುತ್ತೂರಿನಲ್ಲಿ ಅಶೋಕ್ ಕುಮಾರ್ ರೈ ಅವರನ್ನು ಶಾಸಕರನ್ನಾಗಿ ದೇವರ ಅನುಗ್ರಹದಿಂದ ನಿಮ್ಮೆಲ್ಲರ ಸಹಕಾರದಿಂದ ಮಾಡಲಾಗಿದೆ ಅಂತ ಹೇಳುವ ಮಾತು ಇಲ್ಲಿ ಬಹಳ ಪ್ರಾಮುಖ್ಯ. ನಮ್ಮ ನಿರೀಕ್ಷೆ ಹೆಚ್ಚು ಮತಗಳಿತ್ತು, ಆದರೆ ಬೇರೆ ಬೇರೆ ಕಾರಣಗಳಿಂದ ಮತಗಳು ಬರಲಿಲ್ಲ ಅಂತ ಆದ್ರೂ ಸಹ ನಮಗೆ ಇಲ್ಲಿ ಗೆಲುವು ಬಹಳ ಪ್ರಾಮುಖ್ಯ. ಅಶೋಕ್ ಕುಮಾರ್ ರೈ ಅವರಿಗೂ ಅನುಭವಕ್ಕೆ ಬಂತು ಅಂತ ಹೇಳುವಂತ ವಿಚಾರಗಳು ಅನೇಕ ಇದೆ. ಏನಿದ್ರೂ ಸಹ ಕಾರ್ಯಕರ್ತರಾಗಿ ದುಡಿದಂತ, ನಾಯಕರಾಗಿ ದುಡಿದಂತ, ಜನಸಾಮಾನ್ಯರಾಗಿ ಅಶೋಕ್ ಕುಮಾರ್ ರೈ ಅವರ ಗೆಲುವಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತ ಕಾರ್ಯಕರ್ತರನ್ನು ಯಾವಾಗಲೂ ಅವರು ಬಿಡುವವರಲ್ಲ, ಅವರ ಜೊತೆಗೆ ಯಾವಾಗಲೂ ನಿಲ್ತಾರೆ. ಇದನ್ನು ನಾವು ಈ ಕಳೆದ ಕೆಲವು ದಿನಗಳಿಂದ ಗಮನಿಸಿದಾಗ ಕಂಡೆವು. ಒಂದು ಮಾತನ್ನು ಹೇಳಿದರು ಅವರು, ಯಾರು ವಲಯಾಧ್ಯಕ್ಷರಿದ್ದಾರೆ, ಯಾರು ಬೂತಾಧ್ಯಕ್ಷರಿದ್ದಾರೆ ಅವರ ಮೂಲಕ ಬನ್ನಿ, ಯಾರಾದರೂ ನೀವು ನಿಮ್ಮಷ್ಟಕ್ಕೆ ಬಂದರೆ ಯಾವುದೇ ಕೆಲಸದ ಬಗ್ಗೆ ನಾನು ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ. ಇದು ನಮ್ಮ ಪಕ್ಷಕ್ಕೆ ತುಂಬುವಂತ ಶಕ್ತಿ. ಇಲ್ಲದಿದ್ರೆ ಯಾರಾದರೂ ಒಬ್ಬೊಬ್ರು ಅವರಷ್ಟಕ್ಕೆ ಹೋಗಿ ಏನೋ ಒಂದು ಅರ್ಜಿ ಕೊಟ್ಟು ಮಾಡಿಕೊಂಡು ಬಂದ್ರೆ ಅದು ಕಾರ್ಯಕರ್ತರಿಗೆ ನೋವಾಗ್ತದೆ, ದುಡಿದವರನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಆಗ್ತದೆ. ಇದು ಬಹಳ ಒಳ್ಳೆಯ ವಿಚಾರ. ಆ ವಲಯದಲ್ಲಿ ಕೆಲಸ ಮಾಡಿದಂಥ ವಲಯ ಅಧ್ಯಕ್ಷರಿರ್ಬೋದು, ಬೂತಾಧ್ಯಕ್ಷರು ಇರ್ಬೋದು, ಪ್ರಾಮಾಣಿಕ ಕಾರ್ಯಕರ್ತರಿರ್ಬೋದು, ಅವರನ್ನು ಗುರುತಿಸಿ ಅವರ ಮೂಲಕ ಏನು ಕೆಲಸ ಆಗಬೇಕಿದ್ರು ಮಾಡ್ತೇನೆ ಅಂತ ಹೇಳುವ ಪದ್ಧತಿ ನಮ್ಮ ಹಿಂದೆ ಇರಲಿಲ್ಲ ಕಾಂಗ್ರೆಸ್ ಅಲ್ಲಿ. ಇದು ಪ್ರಾರಂಭ. ಬೇರೆ ಪಕ್ಷದಲ್ಲಿ ಇತ್ತು ಅಂತ ಹೇಳಿ ಗೊತ್ತಿಲ್ಲ, ಅದು ಇರ್ಬೋದು, ಅದು ನನಗೆ ಅಗತ್ಯ ಇಲ್ಲ. ಆದರೆ ಇವತ್ತು ಕಾಂಗ್ರೆಸ್ಸಿನಲ್ಲಿ ಪ್ರತಿಯೊಬ್ಬ ವಲಯ ಅಧ್ಯಕ್ಷ, ಬೂತ್ ಅಧ್ಯಕ್ಷ, ಕಾರ್ಯಕರ್ತನಿಗೆ, ನಾಯಕರಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದವರಿದ್ರೆ ಅದು ಅಶೋಕ್ ಕುಮಾರ್ ರೈ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತಸವನ್ನು ಪಡ್ತಾ ಇದ್ದೇನೆ. ಈ ಪದ್ಧತಿ ಮುಂದುವರಿದ ಹೋದ್ರೆ ಕಾಂಗ್ರೆಸ್, ಈಗ ಅವರು ಹೇಳಿದರು 25 ವರ್ಷಕ್ಕೆ ನಮ್ಮನ್ನು ಯಾರು ಮುಟ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಅಶೋಕ್ ಕುಮಾರ್ ರೈ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡ್ಲಿ, ಒಳ್ಳೆಯ ಬುದ್ಧಿಶಕ್ತಿಯನ್ನು ಕೊಡ್ಲಿ, ಇವರ ಒಳ್ಳೆಯ ಚಿಂತನೆಗಳು ಈ ಕ್ಷೇತ್ರಕ್ಕೆ ಪೂರಕವಾಗಿ ಬರಲಿ. ಮಹಾಲಿಂಗೇಶ್ವರ ದೇವರ ಸೇವೆಯಿಂದ ಹಿಡಿದು ಎಲ್ಲ ಧರ್ಮದವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರ ಸಹಿತ ಈ ಕ್ಷೇತ್ರದಲ್ಲಿ ಒಬ್ಬ ಜನಪ್ರಿಯ ಶಾಸಕರಾಗಿ ನಮಗೆಲ್ಲ ಒಂದು ಆಸೆ ಇತ್ತು, ಅಶೋಕ್ ಕುಮಾರ್ ರೈ ಅವರು ಮಂತ್ರಿ ಆಗಬೇಕು ಅಂತೇಳಿ. ಎಲ್ಲರೂ ಹೇಳ್ತಾ ಇದ್ರು ಪ್ರಥಮ ಬಾರಿಗೆ ಮಂತ್ರಿ ಆಗ್ತಾರಾ ಅಂತೇಳಿ. ಎಲ್ಲವೂ ಆಗ್ತದೆ. 2 ಜಿಲ್ಲೆಯಲ್ಲಿ ಈಗ ಏಕೈಕ ಶಾಸಕರಾಗಿರುವಂಥವರು ಅಶೋಕ್ ಕುಮಾರ್ ರೈ ಅವರು. ನಮಗೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೆವು. ನಾನು ಹೇಳಿದ್ದೆ ಒಂದು ಸಂದರ್ಭದಲ್ಲಿ, ನಮಗೆ ಪುತ್ತೂರಿಗೆ ಬಹಳಷ್ಟು ವರ್ಷಗಳಿಂದ ಸಚಿವರಾಗಿ ಯಾರು ಬರಲಿಲ್ಲ ಅಂತೇಳಿ. ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಸಚಿವರಾಗಲಿಲ್ಲ. ಸಚಿವರು ಏನು ಅಂದರೆ ಏನು, ಅವರಿಂದ ಏನೆಲ್ಲ ಕೆಲಸಗಳು ಆಗ್ತದೆ ಅಂತ ಹೇಳುವಂಥದ್ದು
ನೆರೆಯ ಬಂಟ್ವಾಳದಲ್ಲಿ ಅಥವಾ ಮೂಡಬಿದ್ರೆಯಲ್ಲಿ ಮಂಗಳೂರಲ್ಲಿ ನಾವು ನೋಡಿದ್ದೇವೆ ಹೊರತು ಪುತ್ತೂರಿನಲ್ಲಿ ಆ ಭಾಗ್ಯ ಬರಲಿಲ್ಲ. ಅದು ಇವತ್ತು ಅಶೋಕ್ ಕುಮಾರ್ ಅವರಿಗೆ ಬಂದರೆ ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇತ್ತು ಅಂತ ಹೇಳುವ ಕಲ್ಪನೆ ನಮ್ದಾಗಿತ್ತು. ಆದರೆ ಒಂದು ಅವಧಿಗೆ ಆಗದಿದ್ರು ಇನ್ನೊಂದು ಅವಧಿ ಅಂತ ಇದ್ರೆ ಅಲ್ಲಿ 100ಕ್ಕೆ 100 ಅಶೋಕ್ ಕುಮಾರ್ ಅವರು ಸಚಿವರಾಗ್ತಾರೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಪ್ರಾರ್ಥನೆ ಮಾಡುವುದರ ಮೂಲಕ ಅಶೋಕ್ ಕುಮಾರ್ ಅವರಿಗೆ ಆ ಶಕ್ತಿಯನ್ನು ಪರಮಾತ್ಮನು ಒದಗಿಸಲಿ, ಜೊತೆಗೆ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಆಗಲಿ ಅಂತ ಹೇಳುವ ಪ್ರಾರ್ಥನೆಯೊಂದಿಗೆ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಸವಿಸ್ತಾರವಾಗಿ ಅಶೋಕ್ ಕುಮಾರ್ ರೈ ಅವರ ವಿಜಯದ ಹಾದಿಯನ್ನು ವಿವರಿಸಿದಂತಹ ಕಾವು ಹೇಮನಾಥ್ ಶೆಟ್ಟಿ ಅವರ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ, ವಾಣಿಜ್ಯ ವಿಭಾಗ, ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್, ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9484599330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.